ಒಂದು ತುಂಬಾ ಡಿಫ್ರೆಂಟ್ ಆಗಿರುವ ಮತ್ತು ಅಷ್ಟೇ ರುಚಿಯಾಗಿರುವ ಸ್ಪೆಷಲ್ ಮಸಾಲ ಆಮ್ಲೆಟನ್ನು ತುಂಬಾ ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ನನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ನನ್ನ ತುಂಬಾ ಇಷ್ಟದ ರೆಸಿಪಿನ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ಏನು ಅಂತಂದರೆ ಒಂದು ಸೂಪರ್ ಆಗಿರುವಂಥ ಖಡಕ್ ಆಗಿರುವಂಥ ಸ್ಪೆಷಲ್ ಮಸಾಲ ಆಮ್ಲೆಟನ್ನು ತುಂಬಾ ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ನನ್ನ ಇವತ್ತಿನ ವಿಡಿಯೋ ನೋಡಿದರೆ ನೀವು ತಿಳ್ಕೊಬೋದು. ವಿಡಿಯೋ ನೋಡಿ ರೆಸಿಪಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಯಾಕಂತಂದರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಸ್ಪೆಷಲ್ ಆಮ್ಲೆಟನ್ನು ಮಾಡಲಿಕ್ಕೆ ನಾನಿವತ್ತು 3 ಮೊಟ್ಟೆನ ತಗೊಂಡಿದ್ದೀನಿ. ಇದು ಒಂದಿಬ್ಬರಿಗೆ ಆರಾಮ್ಸೆ ಸಾಕಾಗುತ್ತೆ. ಇವಾಗ ಈ ಆಮ್ಲೆಟನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು 3 ಮೊಟ್ಟೆ ಕೂಡ ಒಡೆದು ಹಾಕ್ಕೊಳ್ಳಿ. ಈ ಥರ ನಾವು ಮೊಟ್ಟೆನ ಫಸ್ಟ್ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಬೀಟ್ ಮಾಡ್ಕೋಬೇಕು. ಅದಾದ ನಂತರ ನಾವೆಲ್ಲ ಸ್ಪೈಸಸನ್ನು ಎಲ್ಲ ಹಾಕ್ಕೊಳ್ಳೋದು. ಚೆನ್ನಾಗಿ ಮೊಟ್ಟೆನ ಫಸ್ಟ್ ಬೀಟ್ ಮಾಡ್ಕೊಳ್ಳಿ. ಎಲ್ಲೂ ಲಮ್ಸ್ ಅಥವಾ ಉಂಡೆ ಇರಬಾರ್ದು. ನೀಟಾಗಿ ಮೊಟ್ಟೆನ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾನೊಂದು ಹ್ಯಾಂಡ್ ಮಿಕ್ಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವೊಂದು ಸ್ಪೂನ್ ಬೇಕಾದರೂ ಯೂಸ್ ಮಾಡಿಕೊಂಡು ಬೀಟ್ ಮಾಡ್ಕೋಬೋದು. ಇವಾಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಹಸಿಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕಾಯಿ ತುರಿ, ಇದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕೋಬೋದು, ಬಟ್ ಹಾಕಿದರೆ ತುಂಬ ರುಚಿ ಬರುತ್ತೆ. ಒಂದು ಚಿಕ್ಕ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ನಮಗೆ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಬೇಕಾಗಿರೋದು, ಇನ್ನೇನು ಬೇಕಾಗಿಲ್ಲ. ಬೇಕಿದ್ರೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಒಂಚೂರು ಕೊತ್ತಂಬರಿ ಪುಡಿ ಬೇಕಾದರೂ ಹಾಕೋಬೋದು, ಬಟ್ ಗರಂ ಮಸಾಲ ಹಾಕಿರೋದ್ರಿಂದ ಅದು ಬೇಕಾಗಿಲ್ಲ, ನಾನು ಹಾಕ್ತಾಯಿಲ್ಲ. ಎಲ್ಲದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಆಮ್ಲೆಟಿಗೆ ಮಿಕ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಆಮ್ಲೆಟನ್ನು ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ತವ ಇಟ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. ಅದೊಂಚೂರು ಕಾದ ನಂತರ ಇವಾಗ ಈ ಆಮ್ಲೆಟ್ ಮಿಕ್ಸನ್ನು, ಮಸಾಲ ಮಿಕ್ಸನ್ನು ನಾವು ಇದಕ್ಕೆ ಹಾಕೋಬೇಕು. ಈ 3 ಮೊಟ್ಟೆದು ಒಟ್ಟಿಗೆ ಒಂದೇ ಸಾರಿ ಹಾಕೋಬೋದು. ಇಲ್ಲ ನಿಮಗೆ 2 ಆಮ್ಲೆಟ್ ಬೇಕು ಅಂತಂದರೆ 2 ಬೇಕಾದರೂ ಮಾಡ್ಬೋದು. ನಾನು ಒಂದೇ ಸಾರಿ ಹಾಕ್ಕೊಂಡಿದ್ದೇನೆ. ಒಂದು ಸಾರಿ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಉರಿ ಮಾತ್ರ ಮೀಡಿಯಮೇ ಇರಬೇಕು, ಅಥವಾ ಒಂದು ಸ್ವಲ್ಪ ಕಮ್ಮಿ ಇದ್ರೂ ತೊಂದರೆ ಇಲ್ಲ. ಉರಿ ಯಾವತ್ತೂ ಜಾಸ್ತಿ ಇಡಬೇಡಿ. ನೀಟಾಗಿ ಒಂದು ಸೈಡ್ ನಾವು ಬೇಯಲಿಕ್ಕೆ ಬಿಡೋಣ. ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಬೇಯಲಿಕ್ಕೆ ಬಿಡೋಣ. 1 ನಿಮಿಷಕ್ಕೆ ಒಂದು ಸೈಡ್ ಬೆಂದಾದ ನಂತರ ಅದನ್ನ ನಾವು 1-2 ನಿಮಿಷ ಬೇಕಾಗುತ್ತೆ ಒಂದು ಸೈಡ್ ಬೇಯಲಿಕ್ಕೆ. ಅದಾದ ನಂತರ ಅದನ್ನ ಮಗುಚಿ ಹಾಕಿ ಇನ್ನೊಂದು ಸೈಡ್ ಕೂಡ ಈ ಥರ ಬೇಯಲಿಕ್ಕೆ ಬಿಡೋಣ. ಆಮ್ಲೆಟ್ ಚೆನ್ನಾಗಿ ಬೇಯಲಿ, ಕರಟಿಸಬೇಡಿ ಯಾವುದೇ ಕಾರಣಕ್ಕೆ. ಇವಾಗ ಮತ್ತೊಂದು ಸರಿ ಬೇಕಾದರೆ ನೀವು ಇದನ್ನ ಉಲ್ಟಾ ಹಾಕ್ಕೊಂಡು ಈ ಥರ ಬೇಯಿಸ್ಕೋಬೋದು. ಪರ್ಫೆಕ್ಟ್ ಆಗಿರುವಂಥ ತುಂಬಾ ರುಚಿಯಾಗಿರುವಂಥ ಒಳ್ಳೆ ಫ್ಲೇವರ್ಡ್ ಮಸಾಲ ಆಮ್ಲೆಟ್ ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಸೈಡ್ ಡಿಶ್ ಕೂಡ ಹೌದು. ನೀವು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಥರ ಕೂಡ ಇದನ್ನ ಮಾಡಿಕೊಡ್ಬೋದು. ಮಸಾಲ ಎಲ್ಲ ಹಾಕಿರೋದ್ರಿಂದ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ಒಳ್ಳೆ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಬೋದು. ಇಷ್ಟೇ, ನೋಡಿದ್ರಲ್ವಾ, ಸಿಂಪಲ್ಲಾಗಿ ಸೂಪರಾಗಿ ರುಚಿಯಾಗಿರುವಂಥ, ಬಾಯಲ್ಲಿ ನೀರು ಬರುವಂತಹ ಈ ಸ್ಪೆಷಲ್ ಮಸಾಲ ಆಮ್ಲೆಟ್ ರೆಡಿ ಆಗಿದೆ. ತಿನ್ನೋದಷ್ಟೇ ಬಾಕಿ. ನೋಡಿ ಯಾವ ಥರ ಬಂದಿದೆ ನೋಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.